ಜೈ ತುಳುನಾಡು ಸಂಘಟನೆ ತುಳುನಾಡು ಪ್ರತ್ಯೇಕ ತುಳುನಾಡು ರಾಜ್ಯದ ಬೇಡಿಕೆಯನ್ನು 3 ವರ್ಷದಿಂದ ಮಾಡುತ್ತಲಿದೆ. ತುಳುನಾಡು ಪ್ರತಿಯೊಂದು ಸಮಸ್ಯೆ ಪ್ರತಿಯೊಂದು ವಿಚಾರಕ್ಕೆ ಪರಿಹಾರ ಒಂದೇ, ಅದು ಸಪರೇಟ್ ತುಳುನಾಡು ಸ್ಟೇಟ್. ಮತ್ತೆ ತುಳುನಾಡನ್ನು ಸಪರೇಟ್ ಅಧಿಕೃತ ಬೇರೆ ರಾಜ್ಯವನ್ನು ಮಾಡುವುದರಿಂದ ಮಾತ್ರ ತುಳುನಾಡಿನ ತುಳು ಸಂಸ್ಕೃತಿಯ, ತುಳು ನೆಲ ಜಲ, ತುಳು ಭಾಷೆ ಉಳಿಯಲು ಸಾಧ್ಯ. ಅದಕ್ಕೋಸ್ಕರ ಜೈ ತುಳುನಾಡು ಸಂಘಟನೆಯು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಈ ವಿಚಾರವಾಗಿ ಹೋರಾಟವನ್ನು ಮಾಡುತ್ತಿದೆ. ಹಾಗೂ ತುಳುನಾಡು ಹಾಗೂ ತುಳು ಭಾಷೆಯ ಮೇಲಿನ ಹೇರಿಕೆಯನ್ನ, ಕನ್ನಡೀಕರಣದ ಹೇರಿಕೆಯನ್ನ ವಿರೋಧಿಸಿ ಸಂಪೂರ್ಣವಾಗಿ ಇದಕ್ಕೆಲ್ಲ ಪರಿಹಾರ ಮಾರ್ಗವಾಗಿ ಸಪರೇಟ್ ತುಳುನಾಡು ಸ್ಟೇಟ್ ಅನ್ನೋಂಥ ಒಂದು ವೇದವಾಕ್ಯದೊಂದಿಗೆ ನಾವು ಈ ಹೋರಾಟವನ್ನು ಮಾಡ್ತಿದ್ದೇವೆ. ಹಾಗೆಯೇ ಬರುವ 2ನೇ ತಾರೀಕಂದು ಉತ್ತರ ಕರ್ನಾಟಕ ಹಾಗೂ ಕರ್ನಾಟಕದ 2 ರಾಜ್ಯದ ಬೇಡಿಕೆ ಏನಿದೆ ಅದಕ್ಕೆ ಬಂದ್ ಘೋಷಣೆಯನ್ನು ಮಾಡಿದ್ದಾರೆ. ಅದಕ್ಕೆ ದಕ್ಷಿಣ ಕನ್ನಡದಲ್ಲಿ ಅಥವಾ ಉಡುಪಿ ಈ ತುಳುನಾಡಿನಲ್ಲಿ ಯಾವುದೇ ರೀತಿಯ ಬೆಂಬಲವನ್ನು ನಾವು ಕೊಡುವುದಿಲ್ಲ. ಅದು ತುಳುನಾಡಿನಲ್ಲಿ ಸಪರೇಟ್ ಕರ್ನಾಟಕ ಕರ್ನಾಟಕ ವಿಭಜನೆ ಮಾಡುವಂತ ಬೇಡಿಕೆಯನ್ನಿಟ್ಟವರು ಏನು ಬಂದ್ ಮಾಡ್ತಿದ್ದಾರೆ ಅದಕ್ಕೆ ನಾವು ಯಾವುದೇ ರೀತಿಯ ಬೆಂಬಲವನ್ನು ಕೊಡುವುದಿಲ್ಲ. ಹಾಗೂ ಮಾಡುವುದೇ ನಮಗೆ ತುಳುನಾಡಿನಲ್ಲಿ ತುಳುನಾಡು ಸಪರೇಟ್ ಸ್ಟೇಟ್ ನಮಗೆ ಅಗತ್ಯ ಇದೆ. ಅದನ್ನು ಮಾಡಬೇಕು. ತುಳು ಭಾಷೆಯನ್ನು 8ನೇ ಪರಿಚಯಕ್ಕೆ ಸೇರಿಸಬೇಕು ಹಾಗೂ ಸರ್ಕಾರದ ಅಧಿಕೃತ ಭಾಷೆಯನ್ನಾಗಿ ತುಳುವನ್ನು ಘೋಷಿಸಬೇಕು.